ಮಂಗಳೂರಿನ ಯುವಕರ ತಂಡದಿಂದ ವಿಶೇಷ ಪರಿಕಲ್ಪನೆಯೊಂದಿಗೆ ಚಿತ್ರವೊಂದು ರಚನೆಗೊಂಡಿದೆ. ಪಿಕ್ಸೆನ್ಸಿಲ್ ಆರ್ಟ್ ಎಂಬ 5 ಜನರ ಯುವಕರ ಗುಂಪಿನಿಂದ ಮೊಗವೀರ ಸಮುದಾಯಕ್ಕೆ ಸಂದೇಶ ಸಾರುವ ಚಿತ್ರವೊಂದು ಯುವಕರ ಕೈಚಳಕದಿಂದ ಮೂಡಿಬಂದಿದ್ದು ಎಲ್ಲರ ಆಕರ್ಷಣೆಗೆ ಒಳಗಾಗಿದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಚಿತ್ರಕಲೆಯಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಪ್ರತಿಯೊಬ್ಬರು ಚಿತ್ರಕಲೆಗೆ ಹೆಚ್ಚಿನ ಮಹತ್ವವನ್ನ ಕೊಡ್ತಾರೆ. ಮಂಗಳೂರಿನ ಯುವಕರ ತಂಡದಿಂದ ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವ ಚಿತ್ರವೊಂದು ರಚನೆಗೊಂಡಿದೆ. ಮಂಗಳೂರಿನ ಪೂರ್ವದ ಗೋಡಿಯೊಂದರಲ್ಲಿ ಮೊಗವೀರ ಸಮುದಾಯಕ್ಕೆ ಸಂದೇಶ ಸಾರುವ ಚಿತ್ರವನ್ನ ರಚಿಸಿ ಎಲ್ಲರೂ ತಿರುಗಿ ನೋಡುವಂತೆ ಮಾಡಿದ್ದಾರೆ ಪಿಕ್ಸೆನ್ಸಿಲ್ ಸದಸ್ಯರು. ಮಂಗಳೂರಿನ 5 ಜನರನ್ನೊಳಗೊಂಡ ಯುವಕರ ಗುಂಪೊಂದು ವಿಶೇಷ ಪರಿಕಲ್ಪನೆಯೊಂದಿಗೆ ಮತ್ತು ಸಮಾಜಕ್ಕೆ ಸಂದೇಶ ಸಾರುವ ಚಿತ್ರ ರಚಿಸುವುದರಲ್ಲಿ ತೊಡಗಿಕೊಂಡಿದ್ದಾರೆ. ಈಗಾಗಲೇ ಹಿರಿಯ ನಾಗರಿಕರೊಬ್ಬರ ಚಿತ್ರವನ್ನ ರಚಿಸಿದ್ದು, ಇದೀಗ ಮತ್ತೊಂದು ಚಿತ್ರಕಲೆ ಅದೇ ಯುವಕರ ಕೈಚಳಕದಿಂದ ಮೂಡಿಬಂದಿದೆ. ಮೀನು ಮಾರುಕಟ್ಟೆಯಲ್ಲಿ ಮಹಿಳೆಯೊಬ್ಬರು ಮೀನು ಮಾರಾಟ ಮಾಡುವ ಚಿತ್ರವೊಂದು ಯುವಕರ ಕೈಚಳಕದಿಂದ ಮೂಡಿಬಂದಿದೆ. ಕೇವಲ 3 ದಿನದಲ್ಲೇ ಈ ಆರ್ಟ್ ರಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪಿಕ್ಸೆನ್ಸಿಲ್ ಸದಸ್ಯರಾದ ಪೃಥ್ವಿರಾಜ್ ಅವರು ಮಾತನಾಡಿ, 5 ಜನರನ್ನೊಳಗೊಂಡ ಪಿಕ್ಸೆನ್ಸಿಲ್ ಎಂಬ ಗುಂಪನ್ನ ರಚಿಸಿಕೊಂಡು ವಿನೂತನ ಪರಿಕಲ್ಪನೆಯ ಚಿತ್ರವನ್ನ ರಚಿಸಲು ತೀರ್ಮಾನಿಸಿದ್ದೇವೆ. ಈಗಾಗಲೇ ಚಿಲಿಂಬಿಯಲ್ಲಿ ಗೋಡೆಯೊಂದರಲ್ಲಿ ಹಿರಿಯ ನಾಗರಿಕರೋರ್ವರ ಚಿತ್ರ ಬಿಡಿಸಿ ಸಮಾಜಕ್ಕೆ ಸಂದೇಶವನ್ನ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ಇದೀಗ ಉರ್ವ ಮಾರುಕಟ್ಟೆ ಸಮೀಪವೇ ಮೊಗವೀರ ಸಮುದಾಯಕ್ಕೆ ಸಂದೇಶ ಸಾರುವ ಮಹಿಳೆಯೊಬ್ಬರು ಮೀನು ಮಾರಾಟ ಮಾಡುವ ಚಿತ್ರವನ್ನ ರಚಿಸಿದ್ದೇವೆ ಎಂದು ಹೇಳಿದರು. ಎಂಗ್ಲ ಟೈಮ್ ಜನ ಅಲ್ಲ, ರೀಸೆಂಟ್ಲಿ ಸ್ಟಾರ್ಟ್ ಮಾಡ್ತೇನೆ ವರ್ಕ್. ಎಂಗ್ಲ ಹೊಸ ಸ್ಟೈಲ್ ಕ್ರಿಯೇಟ್ ಮಾಡ್ಕೊಡೊಂದು ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಎಂಗ್ಲ ಉದ್ದೇಶ ಕಾನ್ಸೆಪ್ಟ್ ಮಿತ್ತು ವರ್ಕ್ ಮಾಡ್ಕೊಂಡು ಬಾಣೆ ಚಿಲಿಮಿಡಿ ವರ್ಕ್ ಮಾಡ್ತ ಅವೊಂದು ಕಾನ್ಸೆಪ್ಟ್ ಒಂದೊಂಜಿ ಮಗ ಇರೋ ನಕ್ಲೆ ಕೊಂಚಿ ಡೆಡಿಕೇಟ್ ಮಾಡ್ಕೊಂಡು ಟೀಮ್ ಪದ ಬಂದ ದಯಬಣ್ಣ ಮಾರ್ಕೆಟ್ಲೆಲ್ಲ ಉಂಟು ಕಾಯ್ತಾರೆ. ಸೊ ಆರ್ನಾನೆಂಜಿ ಕೊಂಚವನ್ನು ಕೊಡೋದಾಯ್ತದೆ ಎಂಗ್ಲ ಆರ್ನಾನೆಂಜಿ ಮಂತ್. ಇನ್ನು ಗೋಡೆಯಲ್ಲಿ ರಚನೆಗೊಂಡ ಚಿತ್ರವನ್ನ ವೀಕ್ಷಿಸಲು ಜನ ಸಮೂಹವೇ ಬರುತ್ತಿದ್ದು, ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಭೇಟಿ ನೀಡಿ ಯುವಕರ ಸಾಧನೆಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಈ ಯುವಕರ ಗುಂಪಿನಲ್ಲಿ ಅಜೀಶ್ ಸಜಿಪಾ, ನಿತೀಶ್ ಕಯ್ಯಾಡಿ, ವಿನೋದ್ ಚಿಲಿಂಪಿ, ಅಭಿಜಿತ್ ದೇವಾಡಿಗ ಅವರ ಕೈಚಳಕದಲ್ಲಿ ವಿಶೇಷ ಪರಿಕಲ್ಪನೆಯ ಚಿತ್ರಗಳು ಮೂಡಿಬರುತ್ತಿದ್ದು, ಇನ್ನಷ್ಟು ಸಮಾಜಕ್ಕೆ ಸಂದೇಶ ಸಾರುವ ಚಿತ್ರಗಳನ್ನು ರಚಿಸಲಿ ಎಂಬುದೇ ವಿ4 ನ್ಯೂಸ್ನ ಆಶಯ. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.